ಪುತ್ತೂರಿನ ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಅರ್ಪಿಸುವ 25ನೇ ವರ್ಷದ ರಜತ ಸಂಭ್ರಮದ ಅಂಗವಾಗಿ ನರ್ತನ ವರ್ತನ 2021 ಮಾರ್ಚ್ 7 ಭಾನುವಾರ ಸಂಜೆ 5:30ಕ್ಕೆ ತೆಂಕಿಲ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲಾ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಅಕಾಡೆಮಿ ನೃತ್ಯ ನಿರ್ದೇಶಕ ವಿದ್ವಾನ್ ಬಿ ದೀಪಕ್ ಕುಮಾರ್ ತಿಳಿಸಿದ್ದಾರೆ. ಅವರು ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಆಭಾ ಎಂಬ ವಿಷಯಾಧಾರಿತ ಭರತನಾಟ್ಯ ಪ್ರಸ್ತುತಿಗೊಳ್ಳಲಿದ್ದು ಅಂತಾರಾಷ್ಟ್ರೀಯ ಕಲಾವಿದರಾದ ಪಾರ್ಶ್ವನಾಥ ಉಪಾಧ್ಯಾಯ, ಶ್ರುತಿ ಗೋಪಾಲ್ ಹಾಗೂ ಆದಿತ್ಯ ಪಿವಿ ಬೆಂಗಳೂರು ರಾಮಾಯಣವನ್ನ ಹೊಸ ರೀತಿಯಲ್ಲಿ ನಾಟ್ಯದ ಮೂಲಕ ಪ್ರಸ್ತುತಿಪಡಿಸಲಿದ್ದಾರೆ ಎಂದವರು ತಿಳಿಸಿದರು. ನಮ್ಮ ಸಂಸ್ಥೆ ಈ ವರ್ಷ 25ನೇ ವರ್ಷವನ್ನು ಆಚರಿಸ್ತಾ ಇದೆ. ನಾವು 20ನೇ ವರ್ಷದಿಂದ ನರ್ತನ ವರ್ತನ ಎಂಬ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಕರೆಸಿ ಮಾಡುವಂತಹ ನೃತ್ಯೋತ್ಸವವನ್ನು ಮಾಡ್ತಾ ಇದ್ದೇವೆ. ಈಗ 5ನೇ ವರ್ಷ. ಈ ನರ್ತನ ವರ್ತನ 2021ರ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅಂತಾರಾಷ್ಟ್ರೀಯ ಖ್ಯಾತಿಯ ಭರತನಾಟ್ಯ ಪಟು ಪಾರ್ಶ್ವನಾಥ ಉಪಾಧ್ಯಾಯ ಮತ್ತು ಅವರ ಧರ್ಮಪತ್ನಿ ಶ್ರೀ ಗೋಪಾಲ್ ಮತ್ತು ಅವರ ಶಿಷ್ಯ ಶ್ರೀ ಆದಿತ್ಯ ಪಿವಿ ಬೆಂಗಳೂರು ಇವರ ಒಂದು ಕಾರ್ಯಕ್ರಮವನ್ನು ವಿಶೇಷವಾದಂತಹ ಕಾರ್ಯಕ್ರಮ ಆಭಾ, ಇದನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಆಭಾ ಅಂದರೆ ಇದು ರಾಮಾಯಣವನ್ನು ಆಧರಿಸಿಕೊಂಡಂತಹ ಒಂದು ಹೊಸ ರೀತಿಯಲ್ಲಿ ರಾಮಾಯಣವನ್ನು ಪ್ರಸ್ತುತಪಡಿಸುವಂತಹ ಕಾರ್ಯಕ್ರಮ. ಸುದ್ದಿಗೋಷ್ಠಿಯಲ್ಲಿ ನೃತ್ಯ ಗುರುಗಳಾದ ವಿದುಷಿ ಪ್ರೀತಿಕಲಾ, ವಿದ್ವಾನ್ ಗಿರೀಶ್ ಕುಮಾರ್ ಉಪಸ್ಥಿತರಿದ್ದರು.